ಬಂಟ್ವಾಳ ವಿಧಾನಸಭಾ ತಾಲೂಕಿನ 249 ಮತಗಟ್ಟೆಗಳಲ್ಲಿಯೂ ಬೆಳಗ್ಗೆ 7ರಿಂದ ಮತದಾನ ಪ್ರಕ್ರಿಯೆ ಆರಂಭಗೊಂಡಿದೆ. ಬೆಳಗಿನಲ್ಲೇ ಮತದಾನಕ್ಕೆ ಜನರು ಸರತಿ ಸಾಲಿನಲ್ಲಿ ನಿಂತಿರುವ ದೃಶ್ಯ ಕಂಡುಬಂದಿದೆ. ಮತ ಹಾಕಿ ಕೆಲಸಕ್ಕೆ ಹೋಗುವ ತುಡಿತ ಕೆಲವರಿಗಾದರೆ ಬೇಸಿಲಿನ ತಾಪ ಅತಿಯಾಗಿರುವುದರಿಂದ ಬೆಳಿಗ್ಗೆ ಬೇಗ ಬಂದು ಮತದಾನ ಮಾಡಲು ಜನ ಕಾತರಾಗಿದ್ದರು. ಮುಂದಿನ 5 ವರ್ಷಗಳ ಕಾಲ ಕ್ಷೇತ್ರ ಜನರ ಸೇವೆ ಮಾಡುವ ಉದ್ದೇಶದಿಂದ ಶಾಸಕನನ್ನ ಆಯ್ಕೆ ಮಾಡುವ ಜವಾಬ್ದಾರಿ ಹೊಂದಿರುವ ಮತದಾರರು ದೂರನಿಂದ ಓಡೋಡಿ ಬಂದಿದ್ದಾರೆ. ಬೂತ್ ನಂಬರ್ 17ರ ಪಿಲಾತಬೆಟ್ಟು ಎಂಬಲ್ಲಿ ಮತದಾನದ ಇವಿಎಂ ಮಿಷಿನ್ ವರ್ಕ್ ಆಗುತ್ತಿಲ್ಲ ಎಂದು ಸಂಬಂಧಪಟ್ಟ ಟೆಕ್ನಿಷಿಯನ್ ಬರುವಂತೆ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಳಿಗ್ಗೆ ಮಿಷಿನ್ ಆಪರೇಟ್ ಮಾಡಿದಾಗ ಸಮಸ್ಯೆ ಕಂಡು ಬಂದಿದ್ದು ಕೂಡಲೇ ಅಧಿಕಾರಿಗಳು ಸಂಬಂಧಿಸಿದವರಿಗೆ ಮಾಹಿತಿಯನ್ನು ನೀಡಿದಾಗ ಬದಲಿ ಯಂತ್ರವನ್ನು ಸಮಯಕ್ಕೆ ಸರಿಯಾಗಿ ತಲುಪಿಸುವ ಕೆಲಸವನ್ನ ಮಾಡಲಾಗಿದೆ. ಬೂತ್ 52ರಲ್ಲಿ ಅಮಟಾಡಿಯಲ್ಲಿನ ಮತಗಟ್ಟೆಯಲ್ಲಿ ಮತಯಂತ್ರ ಕೆಲಸ ಮಾಡದ ಹಿನ್ನೆಲೆಯಲ್ಲಿ ಮತ ಚಲಾಯಿಸುವ ಪ್ರಕ್ರಿಯೆ ವಿಳಂಬವಾಗಿದೆ ಎಂದು ತಿಳಿದು ಬಂದಿದೆ.